introduces every participants the physically, mentally fitness of their bodies. If the losing and gaining is a part of the game, but participation is very important. On this question, I would like to welcome our Honorable Vice President, Janab Mustafa Abdullah Sir, who is presiding our today's function. I heartily welcome you, Sir Mustafa Abdullah Sir. Now I would like to welcome our Block Physical Education Officer, Sri Vishnu Abba Sir. I heartily welcome you, Sir. For every co-curricular activities and our backbone of our institution, Janab Abdul Latif Sir, CEO, I heartily welcome you, Sir. The two eyes of our institution, Janab KMK Manyadi Sir and also Janab Mala Sir, I heartily welcome you, Sir. And I also welcome all the dignitaries. ಸೋಲುವುದು ಮುಖ್ಯವಲ್ಲ. ನಮ್ಮ ದೇಹದ ಆರೋಗ್ಯಕ್ಕಾಗಿ, ನಮ್ಮ ಮಾನಸಿಕ ದೃಢತೆಗಾಗಿ ನಾವು ಯಾವಾಗಲೂ ಗ್ರೌಂಡ್ನೊಂದಿಗೆ ಒಂದು ಸಂಬಂಧ ಇಟ್ಟುಕೊಳ್ಬೇಕು. ಇವತ್ತು ಮ್ಯಾಚಿಗೆ ಮಾತ್ರ ಬರುವುದಲ್ಲ, ಈಗಾಗಲೇ ಹೇಳಿದ್ರು ಸ್ಟೇಟ್ ಲೆವೆಲ್ವರೆಗೆ ನಾನು ಸ್ಪೋರ್ಟ್ಸ್ನಲ್ಲಿ ಹೋಗಿದ್ದೇನೆ. ನಮ್ಮ ಜೀವನದ ವಿದ್ಯಾರ್ಥಿ ಜೀವನದ ಹೆಚ್ಚಿನ ಸಮಯವನ್ನು ನಾವು ಕಲಿಕೆಗೆ ಹಾಗೂ ಕ್ರೀಡೆಗೆ ನಾವು ಮೀಸಲಿಟ್ಟರೆ, ಖಂಡಿತವಾಗಿಯೂ ಗ್ರೌಂಡ್ನಲ್ಲಿ ಇದ್ದ ಸಮಯವನ್ನೆಲ್ಲ ಗ್ರೌಂಡ್ನಲ್ಲಿ ನಾವು ಉಪಯೋಗಿಸಿದರೆ ಖಂಡಿತ ನಮಗೆ ಸ್ಟೇಟ್ ಲೆವೆಲಿಗೆ, ರಾಷ್ಟ್ರೀಯ ಲೆವೆಲಿಗೆ ಬರಬಹುದು. ಆದ ಕಾರಣ ನಿಮ್ಗೆಲ್ಲರಿಗೂ ಉತ್ತಮವಾದ ದೇಹ ರಾಜ್ಯದೊಂದಿಗೆ ಪಂದ್ಯಾಟದಲ್ಲಿ ಭಾಗವಹಿಸಿ ಮುಂದಕ್ಕೆ ರಾಷ್ಟ್ರ ಲೆವೆಲಿಗೆ ನೀವು ತಲುಪಬೇಕಂತ ಆಶಿಸುತ್ತಾ ಮಗದೊಮ್ಮೆ ಎಲ್ಲರಿಗೂ ಪುನಃ I wish all the best to all the athletes, all the participants of this tournament. Thank you. ಇದೀಗ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಉಪಾಧ್ಯಕ್ಷರಾದಂತಹ ಜನ ಮುಸ್ತಫಾ ಅಬ್ದುಲ್ಲಾ ಸರ್ ಅವರು ಕ್ರೀಡಾಪಟುಗಳನ್ನು ಶುಭ ಹಾರೈಸಬೇಕು. ಸಾಧಾರಣವಾಗಿ 25 ಶಾಲೆಯ ಮಕ್ಕಳಾಗಿರಬಹುದು ಇವತ್ತು ಬಂದಿರುವುದು. ಎಲ್ಲರಿಗೂ ಬಂದದಕ್ಕೆ ಶುಭಾಶಯಗಳು. ಒಂದು ಕಿವಿ ಮಾತು ಹೇಳಿ ನಮ್ಮ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಬಂದದ್ದು ಗೆಲ್ಬೇಕೆಂದು ಆಸೆ ಇರುತ್ತದೆ, ಗೆಲ್ಬೇಕಂತ ಟ್ರೋಫಿ ತಕೊಂಡು ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇದೆ. ಆದರೆ ಗೆಲ್ಲುವುದ್ರೆ ಯಾವ್ದಾದ್ರು ಒಂದು ಟೀಮ್ ಆದ್ರೂ ಕೂಡ ಎಲ್ಲರ ಹತ್ರ ಗೆಲ್ಲುವ ಪ್ರಯತ್ನ ಛಲ ಇರಬೇಕು. ಯಾಕೆಂದ್ರೆ ಸಾಧ್ಯನಿಗೆ ಅಸಾಧ್ಯ ಯಾವುದು ಇಲ್ವಾ, ಸಾಧಿಸುವ ಛಲ ನಮ್ಮಲ್ಲಿ ಎಲ್ಲರ ಹತ್ರ ಇರಬೇಕಂತ ಹೇಳುತ್ತಾ ನಾವು ನಮಗೆ ಈ ಎಲ್ಲ ಅಧಿಕಾರಿಯವರಿಗೆ, ನಮಗೆ ಈ ಅವಕಾಶ ಕೊಟ್ಟ ಅಧಿಕಾರಿಯವರಿಗೆ ವಂದನೆ ಹೇಳುತ್ತಾ, ಅದು ಮಾತ್ರವಲ್ಲದೆ ನಮಗಾಗುವ ವ್ಯವಸ್ಥೆ ಏನೆಲ್ಲ ಮಾಡಬೇಕು ಸದ್ಯದೆಲ್ಲವೂ ಮಾಡಿದ್ದೇವೆ. ಅದೆಲ್ಲ ನೀವು ಮನಪೂರ್ವಕವಾಗಿ ತುಂಬ ಹೃದಯದಿಂದ ಸ್ವೀಕರಿಸಬೇಕು. ಅದು ಮಾತ್ರವಲ್ಲದೆ ನಾವು ಇವತ್ತಿನ ಈ 25 ಶಾಲೆ ಟೀಮ್ಗಳು ಎಲ್ಲ ನಮ್ಮ ಶಾಲೆಗೆ ಒಂದೇ ಆಗಿರುತ್ತದೆ. ಯಾರು ಗೆದ್ರು ನಮ್ಮ ಶಾಲೆಯವರನ್ನು ಖುಷಿ ಪಡ್ತೇವೆ ನಾವು. ಯಾಕೆಂದ್ರೆ ನಮಗೆ ಖುಷಿಯಲ್ಲಿ ಒಂದು ಇಂಟ್ರೆಸ್ಟ್ ಏನಂದ್ರೆ, ನಮ್ಮ ಶಾಲೆಯಲ್ಲಿ ಉಲ್ಲಾಲ ಹಜರತ್ ಹೈಸ್ಕೂಲ್ ಅಲ್ಲಿ ಯಾವಾಗಲೂ ಒಂದು ವರ್ಷದಲ್ಲಿ ಫಸ್ಟ್ ಯಾ ಸೆಕೆಂಡ್ ಫುಟ್ಬಾಲ್ ಟೀಮ್ ಅಲ್ಲಿ ಯಾವಾಗಲೂ ಟ್ರೋಫಿ ತಗೊಂಡು ಬರ್ತಾ ಇದ್ದಾರೆ. ಅದೊಂದು ಖುಷಿ ನಮ್ಗೆ ಯಾವಾಗಲೂ ಇದೆ. ನಾವು ಮೊನ್ನೆ ನೋಡುವಾಗ ನಮ್ದು ಪ್ರೈಮರಿ ಸ್ಕೂಲಲ್ಲಿ ಕೂಡ ಒಂದು ಇದೇ ಮೈದಾನದಲ್ಲಿ ಟ್ರೋಫಿ ತಗೊಂಡು ಬಂದಿದ್ದಾರೆ. ನೀವು ಕೂಡ ನಾಳೆ ಸಾಯಂಕಾಲ ಇದರಲ್ಲಿ ಯಾವುದಾದ್ರೂ 2 ಟೀಮ್ ಗೆಲ್ಲಲಿಕ್ಕೆ ಇರ್ತದೆ. ಆದರೂ ಎಲ್ಲರೂ ಗೆಲ್ಲುವ ಪ್ರಯತ್ನ ಮಾಡಬೇಕು. ಇನ್ಶಾ ಅಲ್ಲಾ ನಾಳೆ ನೀವು ಗೆದ್ರೆ ನಮ್ಮ ನೆಚ್ಚಿನ ನಾಯಕ ಉಲ್ಲಾಲ ಕ್ಷೇತ್ರದ MLA ಮಾಜಿ ಸಚಿವರಾದಂತಹ ಇಟಿಕಾದವರು ಬಹುಮಾನ ವಿತರಣಾ ಸಮಾರಂಭಕ್ಕೆ ಬರಲಿದ್ದಾರೆ. ಆದ್ದರಿಂದ ಅದು ಅಲ್ಲದೆ ನಮ್ಮ ದರ್ಗಾದ ಅಧ್ಯಕ್ಷರು
ಸೈಯದ್ ಮದನಿ ದರ್ಗಾದ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ಅವರು ಕೂಡ ಸಮಾರಂಭಕ್ಕೆ ಬರಲಿದ್ದಾರೆ. ಎಲ್ಲರೂ ಆ ಪ್ರಯತ್ನವನ್ನು ಮಾಡಬೇಕು. ನೀವು ಗೆಲ್ಲಬೇಕು, ಗೆಲ್ಲುವವರು ನಮಗೆ ನೋಡಬೇಕು, ಗೆದ್ದವರನ್ನು ಕೂಡ ನಾವು ಟ್ರೋಫಿ ಕೊಟ್ಟು ಸ್ವೀಕರಿಸಬೇಕಂತ ಹೇಳುತ್ತಾ ನಮ್ಮ BO ಸರ್ ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಮ್ಮಲ್ಲಿ ಫಸ್ಟ್ ಶಿಸ್ತು ಇರ್ಬೇಕು. ಬದುಕಿನಲ್ಲಿ ನಾವೇನಾದ್ರು ಸಾಧನೆ ಮಾಡ್ಬೇಕಂದ್ರೆ ಒಂದು ಕಾನ್ಫಿಡೆನ್ಸು ಮತ್ತೆ ಅದ್ರ ಜೊತೆ ಒಂದು ನಿಮ್ಮ ಈ ಒಂದು ತಾಳ್ಮೆ ಮತ್ತು ಶಿಸ್ತು ಇದ್ರೆ ಖಂಡಿತ ನಾವೇನಾದ್ರು ಗುರಿನ ಮುಟ್ಲಿಕ್ಕೆ ಸಾಧ್ಯ. ನೀವೆಲ್ಲ ಇಲ್ಲಿ ಕ್ರೀಡಾಳುಗಳಾಗಿ ಕ್ರೀಡಾಪಟುಗಳಾಗಿ ಬಂದಿದ್ದೀರಾ. ಪ್ರತಿಯೊಬ್ಬರು ಗೆಲ್ಬೇಕಂತಲೇ ಬಂದಿರೋದು. ಎಲ್ಲರೂ ಗೆಲ್ಲಿಕ್ಕಾಗಲ್ಲ, ಸೋಲ್ಬೇಕಾಗುತ್ತೆ. ಕೆಲವ್ರು ಗೆಲ್ತಾರೆ, ಗೆದ್ದವರು ಸಂತೋಷ ಪಡ್ತಾರೆ. ಸೋತವರು ಏನು ಯೋಚನೆ ಮಾಡಬೇಕಾಗಿಲ್ಲ. ಒಂದು ಅನುಭವ, ಒಂದು ಎಕ್ಸ್ಪೀರಿಯನ್ಸ್ ಅನ್ಕೊಂಡು ಈ ಕ್ರೀಡಾ ಮನೋಭಾವದೊಂದಿಗೆ ನಿಮ್ಮ ಸ್ಫೂರ್ತಿಯೊಂದಿಗೆ ಈ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ತಾವು ಭಾಗವಹಿಸಿ ಎಂಜಾಯ್ ಮಾಡ್ರಿ, ಗೆಲ್ಲಿಕ್ಕೆ ಪ್ರಯತ್ನ ಇಟ್ಕೊಳ್ರಿ, ಗುರಿನ ಇಟ್ಕೊಳ್ರಿ. ಸೊ ಅದರ ಪೂರಕವಾಗಿ ಒಂದು ಕಥೆಯನ್ನು ಹೇಳಿ ನಿಮ್ಗೆ ಭಾಷಣ ಮುಗಿಸ್ತಾ ಇದೀವಿ ಮಕ್ಕಳ. ಹಿಂಗೆ ಇದೆ ಒಂದು ಸ್ಟೇಡಿಯಂ ಅಲ್ಲಿ ಒಂದು ಸ್ಪರ್ಧೆ ಏರ್ಪಡಿಸಿತ್ತು. ಸ್ಪರ್ಧೆ ಆದಪ್ಪ ಅಂದ್ರೆ ಕಪ್ಪೆಗಳದು ಒಂದು ಮರ ಹತ್ತುವ ಸ್ಪರ್ಧೆ ಇತ್ತು. ಸರಿ, ಈ ಮಧ್ಯದಲ್ಲಿ ಒಂದು ತೆಂಗಿನ ಮರ ಅಂತ ನಿಲ್ಲಿಸ್ತಾರೆ ದೊಡ್ಡದೊಂದು. ಸುತ್ತ ಎಲ್ಲ ಕಪ್ಪೆಗಳು, ಆಡಿಯನ್ಸ್ ಕಪ್ಪೆಗಳು ನಮ್ಮ ತರ ಕೂತಿದ್ದಾವೆ. ನಿಮ್ ತರ ಸ್ಪರ್ಧಾಳುಗಳು ಸ್ಟೇಡಿಯಂ ಅಲ್ಲಿ ಇಳಿದಿದ್ದಾರೆ. ಸರಿ, 10 ಕಪ್ಪೆಗಳಿಗೆ ಬಿಟ್ಟಿದ್ದಾರೆ. 1 2 3 ಸ್ಟಾರ್ಟ್ ಅಂತಾರೆ. ಸ್ಟಾರ್ಟ್ ಅಂದ ತಕ್ಷಣ ಎಲ್ಲಾ ಕಪ್ಪೆಗಳು ಮೇಲೆ ಹತ್ಲಿಕ್ಕೆ ಶುರು ಮಾಡ್ತವೆ, ತಪ 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 ಅಂತ. ಆಗ ನಿಮ್ಮ ಫ್ರೆಂಡ್ಸ್ ಕೂತಿದ್ದಂತ ಸುತ್ತ ಆಡಿಯನ್ಸ್ ಇದ್ದರು ಕೂಗ್ತಾರೆ, ಲೋ ರಾಮ ಬಿದೋಗ್ತೀಯಾ, ಲೋ ಕೃಷ್ಣ ಗೋವಿಂದ ಬಿದೋಗ್ತೀಯಾ, ಕೈ ಮುರಿದೋಗುತ್ತೆ, ಕಾಲ್ ಮುರಿದೋಗುತ್ತೆ, ಕಣ್ಣೆ ಕಳ್ಕೋತೀಯಾ, ಸತ್ಯ ಹೋಗ್ತಿ ಅಂತ ಜೋರಾಗಿ ಹೋಗ್ತವೆ. ಹಲವಾರು ಕಪ್ಪೆಗಳು ಎದುರ್ಕೊಂಡು ಅರ್ಧ ಹತ್ತಿ ಅರ್ಧ ಇಳಿದು ಬಂದ್ಬಿಡ್ತವೆ, ಬಿದೋದ್ರೆ ಸತ್ತೋಗ್ಬಿಡ್ತೀನಿ ಅಂತ. ಆದ್ರೆ ಒಂದು ಕಪ್ಪೆ ಕೆಳಗಡೆಯಿಂದ ಮೇಲಕ್ಕೆ ಹೋಗಿ ಗುರಿನ ಮುಟ್ಟಿ ಕೆಳಗಡೆ ಇಳಿದು ಬರ್ತದೆ. ಇಳಿದು ಬಂದ ತಕ್ಷಣ ಎಲ್ಲ ಮೀಡಿಯಾದವರು ಬರ್ತಾರೆ, ಕಪ್ಪೆಗೆ ಹಿಡ್ಕೋತಾರೆ. ನೀವು ಹೇಗೆ ಈ ಒಂದು ಗುರಿಯನ್ನ ಸಾಧನೆ ಮಾಡಿದ್ರಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಕೂಗ್ತಾ ಇದ್ರಲ್ಲ, ಕೈ ಮುರಿದೋಗುತ್ತೆ, ಕಾಲ್ ಮುರಿದೋಗುತ್ತೆ, ಕಣ್ಣು ಹೋಗುತ್ತೆ, ಬಿದ್ದೋದ್ರೆ ಸತ್ತೋಗ್ತೀವಿ ಅಂತಿದ್ರಲ್ಲ, ನಿಮ್ಗೆ ಭಯ ಆಗ್ಲಿಲ್ವಲ್ಲ, ಹೆಂಗೆ ಗುರಿ ಮುಟ್ಟಿದ್ರಿ ಅಂತ ಕೇಳ್ತಾರೆ. ಆಗ ಕಪ್ಪೆ ಹೇಳುತ್ತೆ, ನಂದು ಗುರಿ ಇದ್ದಿದ್ದು ಆ ಮೇಲೆ ಹೋಗಿ ತುದಿನ ಮುಟ್ಟಿ ಬರ್ಬೇಕಷ್ಟೇ. ಅವ್ರು ಕೂಗ್ತಿದ್ದು ನನ್ಗೇನು ಕೇಳಲಿಲ್ಲ. ಕಾರಣ ನಾನು ಕಿವುಡ, ನನ್ಗೇನು ಕೇಳಿಸ್ತಿರ್ಲಿಲ್ಲ. ಹಾಗಾಗಿ ನನ್ನ ಗುರಿ ಏನಿತ್ತು, ಗುರಿ ಮುಟ್ಟಿ ನಾನು ಕೆಳಗಡೆ ಇಳಿದೆ ಅಂತ. ಸೊ ನೀವು ಅಷ್ಟೇ, ನಿಮ್ಮಲ್ಲಿ ಗುರಿ ಏನಪ್ಪ ಅಂದ್ರೆ ಇಲ್ಲಿ ಗೆಲ್ಲಿಗೆ ಬಂದಿದ್ದೀರಾ, ಗೆಲ್ಲದೊಂದು ಗುರಿಯಾಗಿ ಅದ್ರ ಜೊತೆಗೆ ಎಂಜಾಯ್ ಮಾಡ್ಕೊಂಡು ಇದೊಂದು ನಿಮ್ಗೆ ಅನುಭವ ಆಗಿರ್ಲಿ ಮತ್ತೆ ಖುಷಿ ಆಗಿರ್ಲಿ ಅಂತ ನಿಮ್ಗೆ ಶುಭ ಹಾರೈಕೆಗಳನ್ನ ಹಾರೈಸುತ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತನ್ನ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಾನು ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರಾದಂತಹ ಜನಾಬ್ ಮುಸ್ತಫಾ ಅಬ್ದುಲ್ಲಾ ಸರ್ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಒಂದು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಮುಖ್ಯೋಪಾಧ್ಯಾಯರಲ್ಲಿ ಕೇಳಿಕೊಳ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಗೌರವಿಸಬೇಕಾಗಿ ವಿಷ್ಣು ಹೆಬ್ಬಾರ್ ಸರ್ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ ಶಾಲೆ ಇದರ ಮುಖ್ಯೋಪಾಧ್ಯಾಯರಾದಂತಹ ಕೇಂದ್ರೇಶ್ವರ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಅವರು ಕೂಡ ನಾನು ಧನ್ಯವಾದಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅತಿಥಿ ಗಣ್ಯರೀಗ ಮೈದಾನದ ಬಳಿ ಹೋಗ್ಬೇಕು. ಡಾವಿಡ್ ಅಲ್ಲಿ 2 ಕಾರ್ ಪಾರ್ಕ್ ಮಾಡಲಾಗಿದೆ. ಅದನ್ನು ಅಲ್ಲಿ ಪಾರ್ಕ್ ಮಾಡ್ಲಿಕ್ಕಿಲ್ಲ. ದಯವಿಟ್ಟು ಇಲ್ಲಿ ಪೆವಿಲಿಯನ್ ಹತ್ರ ತನ್ನಿ, ಈಚೆ ಸ್ಟೇಜ್ ಎಡಬದಿಯಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಅಲ್ಲಿ ಯಾವುದೇ ರೀತಿಯಲ್ಲಿ ಕೋಶಾಧಿಕಾರಿಗಳಾದಂತಹ ಜನಾಬ್ ಹಮೀದ್ ಸರ್ ಅವರಿಗೆ ನಾನು ಸಂಸ್ಥೆ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ನಸೀಮಾ ಮೇಡಮ್ ಹಾಗೂ ಪ್ರತಿಭಾ ಮೇಡಮ್ ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ನೌಕರರ ಸಂಘ ಮಂಗಳೂರು ಇದರ ನೂತನ ಕ್ರೀಡಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂತಹ ಶ್ರೀಮತಿ ಲಿಲ್ಲಿ ಪಾಯಸ್ರವರನ್ನು ಇಂದಿನ ಈ ಒಂದು ಕ್ರೀಡಾಕೂಟಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಸೆಂಟ್ ಜೋಸೆಫ್ ಕುಲಶೇಖರ ಮತ್ತು ಸೇಕ್ರೆಡ್ ಹಾರ್ಟ್ ಕುಲಶೇಖರ್ ಇಲ್ಲಿ ಬನ್ನಿ. ಕ್ಯಾಪ್ಟನ್ ಸೆಂಟ್ ಜೋಸೆಫ್ ಕುಲಶೇಖರ್ ಆಂಗ್ಲ ಮಾಧ್ಯಮ ಹಾಗೂ ಸೇಕ್ರೆಡ್ ಹಾರ್ಟ್ ಕುಲಶೇಖರ್. ನೋಡಿ, ತಂಡಗಳ ಗಮನಕ್ಕೆ ಆಟ ಆಡುವ ಮೊದಲು ನಿಮ್ಮ 11 ಪ್ಲೇಯರ್ಸ್ ಪ್ಲಸ್ 5 ಆಧಾರ್ ಚೆಕ್ ಮಾಡಿ ನಂತರ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗ್ಬೇಕು. ಯಾರು ಇಲ್ಲ ಆಧಾರ್ ಕಾರ್ಡ್ ಇಡಬೇಡಿ, ಗೊತ್ತಾಯ್ತಾ? ಸೆಂಟ್ ಜೋಸೆಫ್ ಕುಲಶೇಖರ್ ಕ್ಯಾಪ್ಟನ್, ಸೆಂಟ್ ಜೋಸೆಫ್ ಕುಲಶೇಖರ್ ಆಂಗ್ಲ ಮಾಧ್ಯಮ ಕುಲಶೇಖರ್ ಕ್ಯಾಪ್ಟನ್ ಬನ್ನಿ ಇಲ್ಲಿ ವೇದಿಕೆಯ ಮುಂದೆ. ನೋಡಿ, ಸೆಂಟ್ ಜೋಸೆಫ್ ಕುಲಶೇಖರ್ ಆಂಗ್ಲ ಮಾಧ್ಯಮ ಕ್ಯಾಪ್ಟನ್ ಬನ್ನಿ ಇಲ್ಲಿ. Unofficial distribution. Thank you very much for coming. ತಲಪ್ಪಾಡಿ ಮತ್ತು ಟಿಪ್ಪು ಸುಲ್ತಾನ್ ಕ್ಯಾಪ್ಟನ್ ಬನ್ನಿ. ತಲಪ್ಪಾಡಿ ಸರ್ಕಾರಿ ಪ್ರೌಢಶಾಲೆ ತಲಪ್ಪಾಡಿ ಮತ್ತು ಟಿಪ್ಪು ಸುಲ್ತಾನ್ ಉಳ್ಳಾಲ ಇದರ ಕ್ಯಾಪ್ಟನ್ ಬನ್ನಿ.